ಅಸೇಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರಡ್ ಶುಕ್ರವಾರ 11ನೇ ದಿನದ ಸಂಧ್ಯಾ ಭಜನ್ ನಡೆತದೆ. ಶ್ರೀಮತಿ ಶ್ವೇತಾ ಪ್ರವೀಣ್ ಕುಮಾರ್ ಪಟ್ಟೋರಿ, ಶ್ರೀಮತಿ ಪ್ರವೀತಾ ಅವಿನಾಶ್ ಅಸೇಗೋಳಿ, ಪ್ರಶಾಂತ್ ಜತನ್ ಕೆಎಸ್ಆರ್ಪಿ, ಶ್ರೀಮತಿ ಮಂಜುಳಾ ಫಕೀರಪ್ಪ ಇಮ್ಮಡಿ ಕೆಎಸ್ಆರ್ಪಿ ತುಡರ್ ಬೆಳಗಾದ ಭಜನಾ ಸಂಕೀರ್ತನೆಗೆ ಚಾಲನೆ ಕೊರಿಯರು. ಸ್ವಾಗತ ಮಾಡಿಕೊಂಡು ನಮ್ಮ ಇವರ ದೀಪ ಪ್ರಜ್ವಲನೆ ಮಾಡಲಿಕ್ಕಿರುವಂತಹ ಪ್ರಮುಖ ಅತಿಥಿಗಳು ನಮ್ಮ ಸಂಧ್ಯಾ ಭಜನೋತ್ಸವ ಸಮಿತಿಯ ಪ್ರಧಾನ ಸಂಚಾಲಕರು, ಹಾಗೆ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ತನ್ನನ್ನು ತೊಡಗಿಸಿಕೊಳ್ಳುವುದರೊಂದಿಗೆ ಮಾರ್ಗದರ್ಶಕರಿಗೆ ಕೂಡ ಕಾರ್ಯನಿರ್ವಹಿಸ್ತಾ ಇರುವಂತಹ ಶ್ರೀಮತಿ ಶ್ವೇತಾ ಪ್ರವೀಣ್ ಪಟ್ಟೋರಿ ಅವರ ಧರ್ಮಪತ್ನಿ. ವಿಶೇಷವಾಗಿ ಇಂದು ವೈವಾಹಿಕ ದಿನಾಚರಣೆ ಕೂಡ ಬಂದು ಆ ಒಂದು ಶುಭ ಸಂದರ್ಭದಲ್ಲಿ ಅಯ್ಯಪ್ಪ ಸ್ವಾಮಿಯ ಸಾನ್ನಿಧ್ಯಕ್ಕೆ ಆಗಮಿಸಿ ದೀಪ ಪ್ರಜ್ವಲನೆ ಕೂಡ ಮಾಡಲಿಕ್ಕಿದ್ದಾರೆ. ವಿಶೇಷವಾದ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಮತಿ ಪ್ರವೀಣ್ ಪಟ್ಟೋರಿ ಮತ್ತು ಅವರ ಎಲ್ಲ ಮನೆಯವರು, ತಂದೆ ಮತ್ತು ತಾಯಿ ಕೂಡ ಇದ್ದಾರೆ. ಗೌರವಪೂರ್ವಕವಾಗಿ ತಂದೆ, ತಾಯಿ ಮತ್ತು ಧರ್ಮಪತ್ನಿ ಮತ್ತು ಪ್ರವೀಣ್ ಅವರ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಹಾಗೆ ಮತ್ತೊಬ್ಬರು ದೀಪ ಪ್ರಜ್ವಲಕರು ಮಂಜುಳಾ ಫಕೀರಪ್ಪ ಇಮ್ಮಡಿ ಕೆಎಸ್ಆರ್ಪಿ ಅವರು ಕೂಡ ಇಲ್ಲಿ ಮುಂದೆ ಬರಬೇಕು. ಈಗ ಅಯ್ಯಪ್ಪನ ಪೂಜೆ ಆಗದೆ ತದನಂತರ ದೀಪ ಪ್ರಜ್ವಲನೆ ಕಾರ್ಯಕ್ರಮ ಮಂಜುಳಾ ಫಕೀರಪ್ಪ ಇಲ್ಲಿ ಸ್ವಾಮಿ ಶರಣಮಯ್ಯಪ್ಪ ನಮ್ಮ 48 ದಿನಗಳ ಸಂಧ್ಯಾ ಭಜನೋತ್ಸವ ಸಂಕೀರ್ತನ ಕಾರ್ಯಕ್ರಮ ನಿನ್ನೆ ಈಗಾಗಲೇ 18 ದಿನಗಳನ್ನು ಪೂರ್ತಿಗೊಳಿಸಿ ನಿನ್ನೆ ನಮ್ಮ ಒಡೆಯರು ಋಷಿಗಳು ಚಿಂತಿಸಿ ಹಲವಾರು ಭಕ್ತರು ಅತಿಥಿಗಳ ಅಭ್ಯಾಗತದಲ್ಲಿ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂತು. ಇಂದು 19ನೇ ದಿನದ ಸಂಭ್ರಮದಲ್ಲಿ ನಾವೆಲ್ಲರಿದ್ದೇವೆ. ಈಗಾಗಲೇ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಬಂದಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಯವರನ್ನ ಸ್ವಾಗತಿಸಿ ಗೌರವಿಸುವಂಥದ್ದು ನಮ್ಮ ಧರ್ಮ ಸಂಸ್ಕಾರವೂ ಹೌದು. ಈಗಾಗಲೇ ನಮ್ಮ ಭಜನಾ ತಂಡ ಆದಿಶಕ್ತಿ ಭಜನಾ ಮಂಡಳಿ ಗಡಸ್ ಅವರು ಕೂಡ ಆಗಮಿಸಿದ್ದಾರೆ. ಅದರೊಂದಿಗೆ ದೀಪ ಪ್ರಜ್ವಲಕರಾಗಿ ಇಲ್ಲಿಗೆ ಆಗಮಿಸಿ ವಿಶೇಷವಾದ ಸೇವೆಯನ್ನು ಬಹಳ ದಿನಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಬರುತ್ತಿರುವಂತಹ, ಅದು ಮಾತ್ರ ಅಲ್ಲದೆ ನಮ್ಮ ಅಯ್ಯಪ್ಪನಿಗೆ ಬೇರೆ ಬೇರೆ ದೇವಸ್ಥಾನದಿಂದ ಎಣ್ಣೆಯನ್ನ ಅದರೊಂದಿಗೆ ಬೇಕಾಗಿರುವಂತಹ ಪರಿಕರಗಳನ್ನು ದೂರದ ಮಂಗಳೂರಿಂದ ಇಲ್ಲಿಗೆ ತರುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಬರುತ್ತಿರುವಂತಹ ಸಂಧ್ಯಾ ಭಜನೋತ್ಸವ ಸಮಿತಿಯ ಸಂಚಾಲಕ
ತಾಯಿಯವರು ಮತ್ತು ತಮ್ಮನವರ ಧರ್ಮಪತ್ನಿಯವರು ಇದ್ದಾರೆ. ಅವರಿಗೂ ನಮ್ಮ ಭಜನೋತ್ಸವ ಸಮಿತಿಯ ಪರವಾಗಿ ಹಾಗೂ ಟ್ರಸ್ಟ್ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ಇಂದು ವೈವಾಹಿಕ ದಿನಾಚರಣೆಯನ್ನ ಆಚರಿಸುತ್ತಿರುವಂತಹ ಈ ಶುಭ ಸಂದರ್ಭದಲ್ಲಿ ಅವರ ಎಲ್ಲ ಕಷ್ಟಗಳು ಹೋಗಿ ಸಂಕಷ್ಟಗಳು ಹೋಗಿ ಒಳ್ಳೆಯ ದಿನಗಳು ಕೂಡಿ ಬರಲಿ, ಅವರಿಗೆ ದೇವರ ಆರೋಗ್ಯವನ್ನು ಕರುಣಿಸಿ ಪ್ರಾರ್ಥನೆ ಮಾಡುತ್ತಾ ಅವರಿಗೆ ಆನಂದಕ್ಕೆ ಹಸೆಗೊಳ್ಳಿ ನಮ್ಮ ಹಿರಿಯರು ಮಾರ್ಗದರ್ಶಕರು ಅವರಿಗೆ ಶಾಲೆ ಓದಿಸಿ ಅವರನ್ನ ಹಿರಿಯರನ್ನ ಗೌರವಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ನಮ್ಮ ದೀಪ ಪ್ರಜ್ವಲಕರಾಗಿ ಆಗಮಿಸಿದಂತಹ ಶ್ರೀಮತಿ ಮಂಜುಳಾ ಫಕೀರಪ್ಪ ಅಭಿಮಾನಿ KSRP ಇವರು ಕೂಡ ದಂಪತಿ ಸಮೇತ ಮಕ್ಕಳೊಂದಿಗೆ ಕ್ಷೇತ್ರಕ್ಕೆ ಆಗಮಿಸಿ ವಿಶೇಷವಾದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ದೀಪ ಪ್ರಜ್ವಲನೆಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ಸಂಸ್ಥೆಯ ವತಿಯಿಂದ ಸಂಘಟನೆಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಅವರಿಗೆ ನಮ್ಮ ಅಧ್ಯಕ್ಷರು ಸಂಧ್ಯಾ ಭಜನೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ವಿಶ್ವನಾಥ ನಾಯಕ್ MP ಇವರು ಶಾಲಾ ಹೊಂದಿಸಿ ಇವರನ್ನು ಕೂಡ ಸ್ವಾಗತಿಸಬೇಕು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಇದೀಗ ದೀಪ ಪ್ರಜ್ವಲನೆಯನ್ನು ಪ್ರವೀಣ್ ಪ್ರಭು ಮತ್ತು ಅವರ ಮನೆಯವರು ಸೇರಿಕೊಂಡು ದೀಪ ಪ್ರಜ್ವಲನೆ ಮಾಡಬೇಕು. ದಡಸ್ ಶ್ರೀ ಆದಿಶಕ್ತಿ ಭಜನಾ ಮಂಡಳಿ ದಕ್ಲು ಭಜನಾ ಸಂಕೀರ್ತನೆಯನ್ನು ನಡಪಾತ್ ಕೊರಿಯರು. ನಮಸ್ತೆ 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 ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಜನುಮ ತಾಳಿದ ಕನ್ನಪ್ಪ ಜನುಮ ತಾಳಿದ
ಶಿವನ ದಿವ್ಯ ಶಕ್ತಿಯ ಭಕ್ತ ಜನಕ್ಕೆ ಅರಸಲು ತಂದೆ ಶಿವನ ದಿವ್ಯ ಶಕ್ತಿಯ ಭಕ್ತ ಜನಕ್ಕೆ ಅರಸಲು ತಾಯಿ ಪಾರ್ವತಿ ದೇವಿ ಕಥೆಯ ಲೋಕಗಳಿಗೆ ಸಾರಲು ತಾಯಿ ಪಾರ್ವತಿ ದೇವಿ ಕಥೆಯ ಲೋಕಗಳಿಗೆ ಸಾರಲು ತಂದೆ ಶಿವನ ದಿವ್ಯ ಶಕ್ತಿಯ ಭಕ್ತ ಜನಕ್ಕೆ ಅರಸಲು ತಂದೆ ಶಿವನ ದಿವ್ಯ ಶಕ್ತಿಯ ಭಕ್ತ ಜನಕ್ಕೆ ಅರಸಲು ಪ್ರಣವ ಮಂತ್ರದಿ ಅಕ್ಷರಗಳ ರೂಪವನ್ನು ತಾನು ಧರಿಸಿ 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 ವಿಘ್ನನಾಶವ ಮಾಡಿದ ಭಕ್ತರ ಕಾರ್ಯಗಳಿಗೆ ಸಿದ್ಧಿ ತೋರಲು ಜನುಮ ತಾಳಿದ ಗಣಪ ಜನುಮ